ರಕ್ತದಾನದ ಮಹತ್ವ ಜನಜಾಗೃತಿಗಾಗಿ ದಂಪತಿ ಮಂಗಳೂರಿನಿಂದ ಇದೇ ಮೊದಲ ಬಾರಿಗೆ ಬೈಕ್ ಪ್ರಯಾಣದ ಮೂಲಕ ಕಾರ್ಗಿಲ್ಗೆ ತೆರಳಲಿದ್ದಾರೆ. ಮಂಗಳೂರಿನ ಸೈಫ್ ಸುಲ್ತಾನ್ ಮತ್ತು ಪತ್ನಿ ಅದಿಲಾ ಫರ್ಹಾನ್ ಜೊತೆಯಾಗಿ ಬೈಕ್ ಮೂಲಕ ತಮ್ಮ ಯಾತ್ರೆಯನ್ನ ಜುಲೈ 29ರಂದು ಮಂಗಳೂರಿನಿಂದ ಶುರು ಮಾಡಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕಾರ್ಗಿಲ್ನಲ್ಲಿ ಸಮಾಪನ ಮಾಡಲಿದ್ದಾರೆ. ಈ ವೇಳೆ ಅವರು ದೇಶದಾದ್ಯಂತ ರಕ್ತದಾನ, ದೇಶಭಕ್ತಿ, ದೇಶ ಪ್ರೇಮ, ಹಿಜಾಬ್ ಕುರಿತ ಮಹತ್ವ ಸೇರಿದಂತೆ ಈ ಎಲ್ಲಾ ವಿಚಾರದ ಕುರಿತು ಜಾಗೃತಿಯನ್ನು ಮೂಡಿಸಲಿದ್ದಾರೆ. ಮಂಗಳೂರಿನ ನೆಹರು ಮೈದಾನದಲ್ಲಿ ಜುಲೈ 29ರಂದು ಬೆಳಗ್ಗೆ 7:30ಕ್ಕೆ ಸ್ಪೀಕರ್ ಯುಟಿ ಖಾದರ್ ಮತ್ತು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕುಲ್ದೀಪ್ ಜೈನ್ ಅವರು ಭಾರತದ ಧ್ವಜವನ್ನ ನೀಡುವ ಮೂಲಕ ಇವರ ಯಾತ್ರೆ ಆರಂಭಗೊಳ್ಳಲಿದೆ. ಜುಲೈ 28ರಂದು ಇದರ ಪೂರ್ವಭಾವಿಯಾಗಿ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ, ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಡ್ ಈ ಕಾರ್ಯಕ್ರಮಕ್ಕೆ ಸಹಭಾಗಿತ್ವವನ್ನು ನೀಡಲಿದೆ. ಈ ಬಗ್ಗೆ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಸೈಫ್ ಸುಲ್ತಾನ್, ಇದು ನಮಗೆ ಖುಷಿಯ ಕ್ಷಣವಾಗಿದೆ. ಇದೇ ಮೊದಲ ಬಾರಿಗೆ ನಾನು ಪತ್ನಿಯ ಜೊತೆ ಕರ್ನಾಟಕದಿಂದ ಕಾರ್ಗಿಲ್ಗೆ ಜಾಗೃತಿಗಾಗಿ ಬೈಕ್ನಲ್ಲಿ ಹೊರಟಿದ್ದೇವೆ. ಇಲ್ಲಿಂದ ಭಾರತದ ಧ್ವಜ ಪಡೆದು ಅದನ್ನ ಕಾರ್ಗಿಲ್ನಲ್ಲಿ ಕರ್ನಲ್ ಅಭಿಮನ್ಯುವಿಗೆ ಮುಟ್ಟಿಸಲಿದ್ದೇವೆ. ಅವರು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಧ್ವಜಾರೋಹಣ ಮಾಡಲಿದ್ದಾರೆ. 3800 ಕಿಲೋಮೀಟರ್ ನಮ್ಮ ಯಾತ್ರೆ ನಡೆಯಲಿದ್ದು, ಒಟ್ಟು 17 ದಿನಗಳ ಪ್ರಯಾಣದಲ್ಲಿ 13 ಕಡೆಗಳಲ್ಲಿ ಉಳಿದುಕೊಳ್ಳಲಿದ್ದೇವೆ. BMW GS 310 ನಲ್ಲಿ ನಾವು ಹೊರಡಲಿದ್ದೇವೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಬೈಕ್ ಜಾಗೃತಿ ಜಾಥಾ ಹೊರಟಿದ್ದಕ್ಕಾಗಿ ಅದಿಲಾ ಫರ್ಹಾನ್ ಕೂಡ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಇನ್ನು ದಂಪತಿ ಪ್ರವಾಸದ ಬೈಕ್ ಉಸ್ತುವಾರಿಯನ್ನ ನೋಡಿಕೊಳ್ತಾ ಇರುವಂತಹ ಜವಾದ್ ಅಹಮದ್ ಪ್ರತಿಕ್ರಿಯೆ ನೀಡಿ, ಟೂರ್ ಮಾಡಿದಕ್ಕೋಸ್ಕರ ಯಾವುದೇ ತೊಂದರೆ ಆಗದಂತೆ ನಾವು ನಿರ್ವಹಣೆ ಮಾಡಿದ್ದೇವೆ. ಗಾಡಿಯಲ್ಲಿ ಅವರಿಗೆ ಬೇಕಾದಂತಹ ಸೊತ್ತುಗಳನ್ನ ಎಕ್ಸ್ಟ್ರಾ ಇಟ್ಟಿದ್ದೇವೆ ಎಂದಿದ್ದಾರೆ. ನಾವು ಮಂಗಳೂರಿಂದ ಕಾರ್ಗಿಲಲ್ಲಿ ಬೈಕ್ ರೈಡ್ ಮಾಡ್ತಾಯಿದ್ದೇವೆ. ನಾನು, ನನ್ನ ಹೆಂಡತಿ ಅದಿಲಾ ಫರೀನ್, ನನ್ನ ಹೆಸರು ಸೈಫ್ ಅಂತ. ನಾವು 2 ಉದ್ದೇಶದಿಂದ ರೈಡ್ ಮಾಡ್ತಾಯಿದ್ದೇವೆ. ಫಸ್ಟ್ ಉದ್ದೇಶ ಆಗಿರುತ್ತೆ, ನಮ್ಮ ಇಂಡಿಯನ್ ಫ್ಲ್ಯಾಗನ್ನು ಕುಲ್ದೀಪ್ ಆರ್ ಜೈನ್ ಸರ್, ಮಂಗಳೂರು ಕಮಿಷನರ್ ಅವರು, ಪೊಲೀಸ್ ಕಮಿಷನರ್ ಅವರು ಕೊಡ್ತಾರೆ ನಮಗೆ. ಅದನ್ನು ನಾವು ಕರ್ನಲ್ ಅಭಿಮನ್ಯುಗೆ ಮುಟ್ಟಿಸ್ತೀವಿ. ಅವರು 15th ಆಗಸ್ಟ್ಗೆ ಅಲ್ಲಿ ಹಾಯ್ಸ್ಟ್ ಮಾಡಿಸ್ತಾರೆ. ಆಮೇಲೆ ಸೆಕೆಂಡ್ ಬ್ಲಡ್ ಡೊನೇಷನ್ ವಿಷಯ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇದೊಂದು ರೈಡನ್ನು ನಾವು ಈ ರೈಡ್ ಮುಖಾಂತರ ನಾವು ಒಂದು ಚಿಕ್ಕ ಒಂದು ಪ್ರಯೋಗ ಮಾಡ್ತಿದ್ದೇವೆ. ಬ್ಲಡ್ ಡೊನೇಷನ್ ಇಂಪಾರ್ಟೆನ್ಸಿಂದ ನಾವು ಇಲ್ಲಿ 28ಗೆ ಒಂದು ಬ್ಲಡ್ ಕ್ಯಾಂಪ್ ಇಡ್ತಿದ್ದೇವೆ. ಅದೇ 15th ಆಗಸ್ಟಲ್ಲಿ ಕಾರ್ಗಿಲಲ್ಲಿ ಇನ್ನೊಂದು ಬ್ಲಡ್ ಕ್ಯಾಂಪನ್ನು ನಾವು ಅಲ್ಲಿಂದ ಎಂಡ್ ಮಾಡ್ತೇವೆ. ಈ ಬ್ಲಡ್ ಕ್ಯಾಂಪ್ ರೈಡನ್ನು ಇದೊಂದು 3800 ಕಿಲೋಮೀಟರ್ ರೈಡ್ ಆಗಿರುತ್ತೆ. ಡೈಲಿ ಒಂದು 350 ಕಿಲೋಮೀಟರ್ಸ್, ಒಂದು 17 ದಿನ ನಮ್ಮ ಪಯಣ ಕಂಟಿನ್ಯೂ ಆಗುತ್ತೆ. ನಾವು ಒಂದು 13 ಸ್ಟಾಪ್ಸ್ ಮಾಡ್ತೇವೆ. ಇದರಲ್ಲಿ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಒಂದು 13 ಸ್ಟಾಪ್ ನಾವು ಮಾಡ್ತಾಯಿದ್ದೇವೆ. ಅಲ್ಲಿ ನಮ್ಮದು ಹೋಟೆಲ್ ಸ್ಟೇ, ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಕೆಲವು ಕಡೆ, ಆಮೇಲೆ ಕೆಲವು ಹೋಟೆಲ್ಸಲ್ಲಿ ಸ್ಟೇ ಮಾಡ್ತಾಯಿದ್ದೇವೆ. ಇದನ್ನು ನಾವು ಇದೊಂದು ಸ್ಪಾನ್ಸರ್ಡ್ ಟ್ರಿಪ್ ಆಗಿರುತ್ತೆ. ನಮ್ಮದು AK ಪ್ಲೈವುಡ್ ಮತ್ತು ಸುಲ್ತಾನ್ ಗೋಲ್ಡ್ ಅವರು ಇದನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಆ್ಯಂಡ್ ಇದು ಒಂದು ಹೇಳಿದಾಗೆ 17 ಡೇಸಲ್ಲಿ ನಾವು ಕಾರ್ಗಿಲ್ ಮುಟ್ತೀವಿ. We are going for this to create awareness on blood donation. So in India, actually, there for every 1,000 person, 10 to 12 people are required, to donate blood. So we've already done a ride to Karwar before. It was 400 kilometers, and every day we'll be taking breaks. We're not going to ride continuously. ಅವ್ರದ್ದು ಬೈಕ್ ಫುಲ್ಲಿ ಟೂರಿಂಗಿಗೆ ಸೆಟಪ್ ಆಗಿದೆ. ಅವರಿಗೆಲ್ಲ ಕಂಫರ್ಟೇಬಲ್ ಆಗಿ, ಏನು ಪ್ರಾಬ್ಲಮ್ ಇಲ್ಲದೆ ಟ್ರಾವೆಲ್ ಮಾಡಲಿಕ್ಕೆ ಎಲ್ಲ ನಾವು ಪ್ರಿಪ್ರೇಷನ್ಸ್ ಮಾಡಿದ್ದೇವೆ ಕಂಪ್ಲೀಟಾಗಿ. ಅವರಿಗೇನು ತೊಂದರೆ ಆಗೋದಿಲ್ಲ. ಹಾಗಾಗಿ ಎಕ್ಸ್ಟ್ರಾ ಸ್ಪೇರ್ಸ್ ಕೂಡ ನಾವು ಗಾಡಿಯಲ್ಲಿ ಇಟ್ಟಿದ್ದೇವೆ. ಅವರಿಗೆ ಏನಾದರೂ ತೊಂದರೆ ಆದರೆ ಅವ್ರು ಇಮಿಡಿಯೇಟಾಗಿ ಗಾಡಿ ಸರಿ ಮಾಡಿಕೊಡ್ಬೋದು.